ನಮ್ಮ ಹಿಂದೂ ಧರ್ಮದಲ್ಲಿ ಶುಭ ದಿನ ಅಂದರೆ ನಾಗರ ಪಂಚಮಿ. ಎಲ್ಲ ಹಬ್ಬಗಳಿಗೂ ಪ್ರಥಮವಾಗಿ ನಾಗದೇವರ ಪೂಜೆ ಸೇವೆ. ಹಾಗೆ ಇವತ್ತು ನಾಗರ ಪಂಚಮಿಯ ಹೊತ್ತು ನಾವು ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವರು ಅಂತೇಳಿದರೆ ಅದು ನಾಗನಿಗೆ ಆರಾಧನೆ ಮಾಡುವ ಒಂದು ಕ್ಷೇತ್ರ. ಹಾಗೆಯೇ ಇವತ್ತು ನಾಗರ ಪಂಚಮಿಯ ಹೊತ್ತು ನಾವು ವಿಶೇಷವಾಗಿ ನಾಗನ ಕಟ್ಟೆಯಲ್ಲಿ ನಾಗ ದೇವರಿಗೆ ಅವರಿಗೆ ಹಾಲಿನ ಅಭಿಷೇಕ, ತುಪ್ಪ ಅಭಿಷೇಕ, ಸಿಯಾಲ ಅಭಿಷೇಕ, ಹಾಗೆಯೇ ಎಲ್ಲ ರೀತಿಯ ಪಂಚಾಮೃತವನ್ನು ಅಭಿಷೇಕ ಮಾಡಿ ತಂಬಿಲ ಸೇವೆ ಮಾಡಿ ಬಂದ ಭಕ್ತರಿಗೆ ಪ್ರಸಾದ ಹಂಚುವುದು ನಮ್ಮ ವಾಡಿಕೆ. ಅದೇ ರೀತಿ ಕ್ಷೇತ್ರದಲ್ಲಿ ಮಹಾಪೂಜೆ ನಡೆದು ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ಈ ಸಲದ ನಾಗರ ಪಂಚಮಿ ನಮಗೆ ಸ್ವಲ್ಪ ವಿಶೇಷವಾದ ನಾಗರ ಪಂಚಮಿ. ಅಂದರೆ ನಾವು ಇನ್ನೂ ಬರುವ ಫೆಬ್ರವರಿ 17 ತಾರೀಕಿಂದ 24 ತಾರೀಕಿನವರೆಗೂ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವ ನಡೆಯಲಿಕ್ಕಿದೆ. ಆ ಪ್ರಯುಕ್ತ ನಾವು ಈ ಕ್ಷೇತ್ರದಲ್ಲಿ ಈಗ 2-3 ವರ್ಷದಿಂದಲೇ ನಾವು ಅಭಿವೃದ್ಧಿ ಕಾರ್ಯವನ್ನು ಬಹಳ ವೇಗವಾಗಿ ಮಾಡ್ತಾ ಬಂದಿದ್ದೇವೆ. ಅಂದರೆ ದೇವಸ್ಥಾನದ ಸುತ್ತ ಮಾಡಿನ ಕೆಲಸ, ದೇವಸ್ಥಾನದ ಒಳಗೆ ಕೂಡ ನಮಗೆ ಮಳೆಯ ತೊಂದರೆ ಆಗದ ಹಾಗೆ ಮಾಡಿನ ಕೆಲಸ, ಹಾಗೆ ಅನ್ನಛತ್ರದ ಕೆಲಸ, ಅದೇ ರೀತಿ ಅನ್ನ ತಯಾರು ಮಾಡುವ ಅನ್ನ ಪಾಕಶಾಲೆಗೂ ಒಂದು ಛತ್ರವನ್ನು ನಿರ್ಮಿಸಿಕೊಂಡು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಬೇಕಾದ ರಸ್ತೆಯನ್ನು ಅಗಲೀಕರಣಗೊಳಿಸುವುದು, ಹಾಗೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ನಡೆಯಲಿಕ್ಕೆ ಬೇಕಾದಂಥ ಸ್ಥಳಾವಕಾಶವನ್ನು ಮಾಡಿಕೊಂಡು, ಅದೇ ಈ ಕ್ಷೇತ್ರದ ಪರಿವಾರ ದೈವಗಳಿಗಾದ ವ್ಯಾಘ್ರ ಚಾಮುಂಡಿ ಮತ್ತು ರುದ್ರ ಚಾಮುಂಡಿಯ ದೈವಸ್ಥಾನದ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಈ ಕ್ಷೇತ್ರವನ್ನು ಇನ್ನು ನಮಗೆ ಕೇವಲ ಒಂದು 6-7 ತಿಂಗಳಿನ ಸಮಯದೊಳಗೆ ನಮ್ಮ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕೆ ಉಂಟು. ಹಾಗೆ ದೇವಸ್ಥಾನದ ಒಳಾಂಗಣಕ್ಕೆ ಕಲ್ಲು ಹಾಸುವುದು ಮತ್ತು ಒಳಾಂಗಣದಲ್ಲಿ ಗ್ರನೈಟ್ ಹಾಸುವಂಥ ಕೆಲಸಗಳನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಈಗ ಕೊನೆಯ ಹಂತದಲ್ಲಿ ನಮಗೆ ವಸಂತ ಮಂಟಪ ಆಗಲಿಕ್ಕಿದೆ. ವಸಂತ ಮಂಟಪದ ಕೆಲಸವು ಬಹುತ್ತು ಆಗಿದೆ, ತುಂಬ ಕೆಲಸ ಆಗಿದೆ. ಈಗಾಗಲೇ ಮರದ ಕೆಲಸವು ನಡೀತಾ ಇದೆ. ಇನ್ನು ದೇವಸ್ಥಾನದ ಗರ್ಭಗುಡಿಗೊತ್ತು ಪ್ರಸಾದ ಮಂಟಪಕ್ಕೆ ತಾಮ್ರ ಹೊದಿಸುವ ಕೆಲಸ ಕಾರ್ಯಗಳು ನಡೆಯಲಿಕ್ಕಿದೆ. ಅದಕ್ಕೂ ತಯಾರಿ ಈಗಾಗಲೇ ನಾವು ಪೂರ್ತಿಗೊಳಿಸ್ತಾ ಬಂದಿದ್ದೇವೆ. ಇನ್ನು ನಾವು ಈ ಕ್ಷೇತ್ರದಲ್ಲಿ ನಡೆಯುವ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ತಯಾರಿ, ಹಾಗೆ ಊರಿನ ಪರ ಊರಿನ ಭಕ್ತರನ್ನು ಕರೆದು ಒಂದು ಸಮಾಲೋಚನಾ ಸಭೆ ನಡೆಯಲಿಕ್ಕಿದೆ. ಅದೇ ರೀತಿ ನಮ್ಮ ಈ ಊರಿನಲ್ಲಿ ಮತ್ತು ಈ ಕ್ಷೇತ್ರದ ಕಮಿಟಿಯವರನ್ನು ಕರೆದು ಅವರೊಳಗೆ ಒಂದು ಸಮಾಲೋಚನಾ ಸಭೆ ನಡೆಯಲಿಕ್ಕಿದೆ. ಅದೇ ರೀತಿ ಇನ್ನು ಇಲ್ಲಿ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಹಾಗೂ ಬ್ರಹ್ಮಕಲಶೋತ್ಸವದ ತಯಾರಿ ಮತ್ತು ಬ್ರಹ್ಮಕಲಶೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ನಿರ್ಣಯಿಸಿಕೊಂಡಿದ್ದೇವೆ. ಹಾಗೆಯೇ ಈಗಾಗಲೇ ಪೂರ್ವ ತಯಾರಿಯನ್ನು ಕೂಡ ಮಾಡಿದ್ದೇವೆ. ಹಾಗೆ ನಮ್ಮ ಈ ಕ್ಷೇತ್ರಕ್ಕೆ ನಮಗೆ ತುಂಬ ಹೃದಯದ ಸಹಕಾರವನ್ನು ನಾವು ಯಾಚಿಸ್ತಾ ಇದ್ದೇವೆ. ಅಂದರೆ ನಾವು ಈಗಾಗಲೇ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಈ 2 ವರ್ಷದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ಅದೇ ರೀತಿ ಇನ್ನು ಬ್ರಹ್ಮಕಲಶಕ್ಕೂ ಖರ್ಚಾಗಲಿಕ್ಕಿದೆ. ಈ ಎಲ್ಲ ಕಾರ್ಯಗಳಿಗೆ ತನು ಮನ ಧನದಿಂದ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ನಮ್ಮ ಭಕ್ತಾಭಿಮಾನಿಗಳು, ಹಿಂದೂ ಬಾಂಧವರು ಇರ್ಬೋದು ಅಥವಾ ಎಲ್ಲರೂ ಈ ಕ್ಷೇತ್ರಕ್ಕೆ
ಸಹಾಯವನ್ನು ನಾವು ಯಾಚಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಇದಕ್ಕೆ ಸಹಕಾರ ಕೊಡಬೇಕಂತ ನಾವು ದೇವರಲ್ಲಿಯೂ ಪ್ರಾರ್ಥಿಸಿಕೊಂಡು ತಮ್ಮಲ್ಲಿಯೂ ಪ್ರಾರ್ಥಿಸ್ತಾ ಇದ್ದೇನೆ. ಓಂ ಗಂಗಣಪತಯ ನಮಃ, ಸುಬ್ರಹ್ಮಣ್ಯಾಯ ನಮೋ ನಮಃ. ಇದು ನಾಗರ ಪಂಚಮಿ. ನಾಗರ ಪಂಚಮಿ ನಮ್ಮ ಹಿಂದೂಗಳಿಗೆ ಬಹಳ ಒಂದು ಸಂತೋಷದ ದಿನ. ಅಂದರೆ ನಗುತ್ತಾ ಬಂತು ನಾಗರ ಪಂಚಮಿ, ಹಾಗೂ ಅಳುತ್ತಾ ಹೋಯಿತು ದೀಪಾವಳಿ ಅಂತ ಒಂದು ಹಳೆ ನಮ್ಮ ಗಾದೆ ಮಾತಿದೆ. ಅದೇ ಥರ ಇವತ್ತು ನಗುತ್ತಾ ಬಂದಿದೆ ನಮ್ಮ ನಾಗರ ಪಂಚಮಿ. ನಾಗರ ಪಂಚಮಿ ನಮ್ಮ ಊರಿನವರಿಗೆಲ್ಲರಿಗೂ ತುಂಬ ಸಂತೋಷ. ಅಂದರೆ ನಮ್ಮ ಊರಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇರುವ ಕಾರಣ ನಾವೆಲ್ಲರೂ ಭಾಳ ಸಂತೋಷದಿಂದ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಅಧ್ಯಕ್ಷರು ಅವರಿಂದ ಕೂಡಿದ ಎಷ್ಟು ಕೂಡ್ತದೋ ಅಷ್ಟು ಅದಕ್ಕೆ ಹೋರಾಡ್ತಾ ಇದ್ದಾರೆ. ಇಲ್ಲಿ ಇನ್ನು ಈಗ ಬ್ರಹ್ಮಕಲಶ ಮತ್ತು ಜಾತ್ರೋತ್ಸವ ವಿಜೃಂಭಣೆಯನ್ನು ನಡೀಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ತನು ಮನ ಧನದಿಂದ ಸಹಕಾರ ಕೊಡಬೇಕು. ಹಾಗೂ ಎಲ್ಲರೂ ಬಂದು ಈ ಒಂದು ಅದ್ಭುತ ಕಾರ್ಯದಲ್ಲಿ ಜಾತ್ರೋತ್ಸವದಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು, ಸೇರಬೇಕು, ಎಲ್ಲರೂ ಬರಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ತಾ ಇದ್ದೇವೆ. ಧನ್ಯ. ಪುತ್ತೂರು ತಾಲೂಕಿನ ಕೊಳಿತೆ ಗ್ರಾಮದ ಈ ನಳಿಲು ಸುಬ್ರಹ್ಮಣ್ಯ ಕ್ಷೇತ್ರ ಬಹಳ ಒಂದು ಹಳೆಯ ಈ ಕ್ಷೇತ್ರವಾಗಿದ್ದು, ಬಹಳ ಹಿಂದಿನಲ್ಲಿ ನಾವು ನೋಡಿದಾಗ ಒಂದು ಸಣ್ಣ ಗುಡಿ ಆಕಾರದಲ್ಲಿತ್ತು ಇಲ್ಲಿ. ನಂತರ ಈಗಿನ ಆಡಳಿತ ಮಂಡಳಿ ಅಂದರೆ ಸಂತೋಷ್ ಕುಮಾರ್ ರೈ, ನವೀನ್ ಕುಮಾರ್ ರೈ, ಸತೀಶ್ ಕುಮಾರ್ ರೈ ಇವರೆಲ್ಲ, ಪ್ರವೀಣ್ ಕುಮಾರ್ ರೈ ಇವರೆಲ್ಲ ಸೇರಿ ಇದನ್ನೆಲ್ಲ, ಕಿಶೋರ್ ಕುಮಾರ್ ರೈ ಎಲ್ಲರೂ ಬಹಳ ಊರಿನವರ ಸಹಕಾರದೊಂದಿಗೆ ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಡೆಸಿ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಸತ್ಯವಾಗಿ ನೋಡಿದರೆ ಬಹಳ ಆಶ್ಚರ್ಯಕರವಾಗ್ತದೆ ಇದು. ಇಷ್ಟು ಕೆಲವೇ ವರ್ಷಗಳಲ್ಲಿ ಈ ಹಳ್ಳಿ, ಬಹಳ ಹಳ್ಳಿ ಎಲ್ಲಿ ನಮಗೆ ಅಷ್ಟು ಬಂದು ಹೋಗುವಂತಹ ಕನ್ವೀನಿಯೆಂಟಾಗಿ ಈ ದೇವಸ್ಥಾನ ಇರುವುದಿಲ್ಲ. ಒಂದು ಗುಡ್ಡದ ಮಧ್ಯೆ ಸ್ವಾಭಾವಿಕವಾಗಿ ಇರಬೇಕಾದಂತಹ ಸ್ಥಳದಲ್ಲಿಯೇ ಇದು ಇದೆ. ಇದು ಒಂದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಈಗ ಒಮ್ಮೆ ಇದರ ಪ್ರತಿಷ್ಠಾಪನೆ, ಬ್ರಹ್ಮಕಲಶ, ಜೀರ್ಣೋದ್ಧಾರ ಎಲ್ಲ ಕಾರ್ಯಗಳಾಗಿ ಈಗ ಮತ್ತೆ ಇಲ್ಲಿಯ ಆಡಳಿತ ಮಂಡಳಿ ಈ ಜೀರ್ಣೋದ್ಧಾರ ನಡೆಸ್ತಾ ಇದೆ. ಮುಂದಿನ ಫೆಬ್ರವರಿಯಲ್ಲಿ ಬ್ರಹ್ಮಕಲಶಕ್ಕೆ ಸಹ ಮುಹೂರ್ತ ಇಟ್ಟಿರ್ತಾರೆ. ಈಗಾಗಲೇ ನಾವು ನೋಡಿದಾಗ ಬಹಳಷ್ಟು ಕೆಲಸ ಕಾರ್ಯಗಳು ಇಲ್ಲಿ ನಡೆದಿದೆ. ಅಗಾಧವಾದ ಹಣ ವೆಚ್ಚ ಕೂಡ ಇಲ್ಲಿ ಆಗಿದೆ. ಬಹಳ ಅಭಿವೃದ್ಧಿ ಹೊಂದುತ್ತಾ ಬರ್ತಾ ಇರೋದನ್ನು ನಾವೆಲ್ಲ ಕಾಣ್ಬೋದು. ಇಲ್ಲಿ ಮುಂಬರುವ ಈ ಬ್ರಹ್ಮಕಲಶ ಹಾಗೂ ಜೀರ್ಣೋದ್ಧಾರ ಈ ಎಲ್ಲ ಕಾರ್ಯಗಳಲ್ಲಿ ಊರ ಪರವೂರ ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಿ ತನ್ನ ಧನಗಳ ಪ್ರೋತ್ಸಾಹವನ್ನು ಇತ್ತು ಇನ್ನೂ ಈ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ಇಲ್ಲಿಯ ಕೆಲಸ ಕಾರ್ಯಗಳು ಈಗಾಗಲೇ ಬಹುತೇಕ ಕೆಲಸ ಕಾರ್ಯಗಳು ಮುಗಿದಿದೆ. ಇನ್ನೂ ಉಳಿದಂಥ ಕೆಲಸ ಕಾರ್ಯಗಳು ಸಹ ಬಹಳ ಅತಿ ಶೀಘ್ರವಾಗಿ ಬಹಳ ವಿಶಿಷ್ಟ ರೀತಿಯಲ್ಲಿ ನಡೆದು ಬ್ರಹ್ಮಕಲಶ ಈ ಕಾರ್ಯಕ್ರಮವು ಕೂಡ ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಆ ಸುಬ್ರಹ್ಮಣ್ಯ ದೇವರು ನಡೆಸ್ತಾರೆ ಅಂತೇಳುವ ಭರವಸೆಯೂ ಇದೆ ನಮಗೆ. ಹಾಗೆ ಎಲ್ಲ ಭಗವದ್ಭಕ್ತರು ಎಲ್ಲರೂ ಸೇರಿ ಈ ಶುಭ ಕಾರ್ಯದಲ್ಲಿ ಕೈ ಜೋಡಿಸಿ ತನ್ಮನಗಳ ಪ್ರೋತ್ಸಾಹವನ್ನು ನೀಡಿ ಸಹಕರಿಸಬೇಕು. ಹಾಗೂ ಈ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ಬೆಳಗುವಂತೆ ಎಲ್ಲರೂ ಈ ಮನ ಮಾಡಿ ಇಲ್ಲಿಯ ಬಂದು ಎಲ್ಲ ಒಬ್ಬರಿಗೊಬ್ಬರು ಕೈಗೆ ಕೈ ಸೇರಿಸಿ ಮನಸ್ಸಿಗೆ ಮನಸ್ಸು ಸೇರಿಸಿ ಒಳ್ಳೆ ರೀತಿಯ ಕಾರ್ಯಕ್ರಮ ನಡೆಯುವಂತೆ ಸಹಕರಿಸಬೇಕಂತ ಆಡಳಿತ ಮಂಡಳಿ ಊರವರ ಪರವಾಗಿ ನಾನು ಬಹಳ ವಿನಮ್ರವಾಗಿ ಎಲ್ಲರ ಹತ್ರ ಬೇಡಿಕೊಳ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.